ಈ ತುಳು ಭಾಷೆ ಮಾತ್ರ ಅಲ್ಲ, ಯಾವುದೇ ಭಾಷೆ ಅವರು ಮಾತೃಭಾಷೆ ಅನ್ನುವಂಥದ್ದು ಹೃದಯದಿಂದ ಬರುವಂಥ ಒಂದು ಭಾವನೆ. ಅದು ಈ ಭಾಗಗಳಲ್ಲಿ ತುಳು ಹೆಚ್ಚು ಕಡಿಮೆ ಎಲ್ಲರೂ ಮಾತನಾಡುವಂಥ ಒಂದು ಭಾವನಾತ್ಮಕವಾದಂಥ ಬೆಸೆಯುವಂಥ ಒಂದು ಭಾಷೆ. ಈ ಭಾಷೆಗೆ ಲಿಪಿ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ಅದರ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಅದು ಆಗಬೇಕು. ಲಿಪಿ ಇದ್ದರೂ ಆ ಲಿಪಿಯನ್ನು ಅಭಿವೃದ್ಧಿಗೊಳಿಸುವಂಥ ಕಾರ್ಯಕ್ರಮ ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ. ನಾನು ಅದನ್ನು ಹೇಳೋಕ್ಕೆ ಮುಂದಕ್ಕೆ ಬಂದೆ. ಆ ಲಿಪಿ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಭಾಷೆಗೆ ಮಾನ್ಯತೆ ಆಗಬೇಕು. ಆ ಭಾಷೆಯ ಮಾನ್ಯತೆಯನ್ನು ರಾಷ್ಟ್ರೀಯ ಮಾನ್ಯತೆ ಆಗಬೇಕು ಅನ್ನುವಂಥ ಏನು ಒತ್ತಾಯ ಇದೆ, ಇದು ಸರಿಯಾಗಿದೆ. ಈ ಭಾಗದ ಜನರ ಭಾವನೆಗಳನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ಸ್ನೇಹಿತರುಗಳು ಮಾಡಿದ್ದಾರೆ. ಸೌತ್ ಕೇಂದ್ರದಿಂದ ಬಂದಿರುವಂಥ ಬಹುತೇಕ ಶಾಸಕರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಯಾವಾಗಲೂ. ಅದರ ಜೊತೆಯಲ್ಲಿ ನಾನು ಅವ್ರ ಜೊತೆ ಕೈ ಜೋಡಿಸ್ತೇನೆ ಮತ್ತು ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಭಾವನೆಯನ್ನು ತಲುಪಿಸುವಂಥ ಕೆಲಸ ಮಾಡ್ತೇನೆ. ಇದು ಬೇಗ ಆಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತೇನೆ.